ಅವಗಣನೆಯ ಅಂಚಿನಲ್ಲಿ ಒಂದು ಬದುಕು. ನಾಗರಿಕ ಸೌಲಭ್ಯಗಳಿಂದ ವಂಚಿತರಾಗಿರುವ ಪಾವೂರು ಗೇರುಕಟ್ಟೆಯ ಜಿಮ್ಮಿ ಕೊನೋರಿಯಾ ಕುಟುಂಬದ ನೈಜ ಸ್ಥಿತಿಗತಿ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕೇರಳದ ಪ್ರಸಿದ್ಧ ವೈದ್ಯರತ್ನಂ ಆಯುರ್ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9497431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. ಕೇರಳ ರಾಜ್ಯವು ಅಭಿವೃದ್ಧಿ ಸೂಚ್ಯಂಕಗಳಲ್ಲಿ ಅಗ್ರಸ್ಥಾನದಲ್ಲಿದೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಹೊತ್ತಿನಲ್ಲೇ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಪಾವೂರು ಗೇರುಕಟ್ಟೆಯ ಅರಣ್ಯ ಪ್ರದೇಶದಲ್ಲಿ ನೆಲೆಸಿರುವ ಜಿಮ್ಮಿ ಕೊನೋರಿಯಾ ಎಂಬವರ ಕುಟುಂಬವು ಕನಿಷ್ಠ ನಾಗರಿಕ ಸೌಕರ್ಯಗಳಿಗೆ ಪರದಾಡುತ್ತಿರುವುದು ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಕಳೆದ 1 ದಶಕದಿಂದ ಈ ಕುಟುಂಬವು ಕಾಡಿನೊಳಗೆ ಒಂದು ಮುರುಕು ಗುಡಿಸಲಿನಲ್ಲಿ ಜೀವನ್ಮರಣ ಹೋರಾಟ ನಡೆಸುತ್ತಿದೆ. ಬಾಲ್ಯದಲ್ಲೇ ಹೆತ್ತವರನ್ನು ಕಳೆದುಕೊಂಡು ಅನಾಥವಾಗಿ ಬೆಳೆದ ಜಿಮ್ಮಿ ಇಂದು ಪತ್ನಿ ಲೀಲಾವತಿ ಮತ್ತು 6 ವರ್ಷದ ಮಗ ಜಿತೇಶ್ ಜೊತೆ ವಾಸಿಸುತ್ತಿದ್ದಾರೆ. ಅವರ ಪಾಲಿಗೆ ಬಂದಿರುವ ಸ್ವಂತ ಜಾಗ ದಟ್ಟ ಕಾಡಾಗಿ ಪರಿವರ್ತನೆಯಾಗಿದೆ. ಅಲ್ಲಿರುವ ಪುಟ್ಟ ಗುಡಿಸಲು ಮಳೆಗಾಲದಲ್ಲಿ ಸೋರುತ್ತದೆ. ಬಾಗಿಲು ಅಥವಾ ಕಿಟಕಿಗಳಿಲ್ಲದೆ ಆ ಚೋಪಡಿಯಲ್ಲಿ ಪ್ರಾಣಿಗಳ ಕಾಟ ಭೀತಿ ಸದಾ ಕಾಡುತ್ತದೆ. ರಾತ್ರಿ ವೇಳೆ ಮಳೆ ಜೋರಾದರೆ ಮಗುವನ್ನು ಕರೆದುಕೊಂಡು ನೆರೆಯವರ ಮನೆಗೆ ಓಡುವ ಪರಿಸ್ಥಿತಿ ಅವರದ್ದು. ಈ ಕುಟುಂಬಕ್ಕೆ ಎಲ್ಲ ಸೌಕರ್ಯ ಸೌಲಭ್ಯಗಳು ಸಿಗದಿರಲು ಪ್ರಮುಖ ಕಾರಣ ಆಧಾರ್ ಕಾರ್ಡ್ ಇಲ್ಲದಿರುವುದು. ಪಂಚಾಯತ್ ಸದಸ್ಯರ ಬಳಿ ಹಲವು ಬಾರಿ ಅಲೆದರೂ ಪ್ರಯೋಜನವಾಗಿಲ್ಲ. ಫಲಿತಾಂಶವಾಗಿ ಇವರಿಗೆ ಉಚಿತ ಪಡಿತರ ಸಿಗುತ್ತಿಲ್ಲ, ವಿದ್ಯುತ್ ಸಂಪರ್ಕವಿಲ್ಲ. ಕುಡಿಯುವ ನೀರಿಗೆ ಪಂಚಾಯತ್ ಒದಗಿಸುವ ಪೈಪ್ಲೈನ್ ಅನ್ನೇ ಅವಲಂಬಿಸಿದ್ದಾರೆ. ಕಾಡಿನ ಬಳ್ಳಿಗಳಿಂದ ಬುಟ್ಟಿ ಹೆಣೆದು ಮಾರುವ ಮೂಲಕ ದೊರೆಯುವ ಅಲ್ಪ ಸ್ವಲ್ಪ ಹಣವೇ ಇವರ ಇಡೀ ಸಂಸಾರದ ಆದಾಯ. ಶಾಲಾ ಅಧ್ಯಾಪಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಈ ಮನೆಗೆ ಭೇಟಿ ನೀಡಿ ಫೋಟೋ ತೆಗೆದುಕೊಂಡು ಹೋಗುತ್ತಾರೆ ಹೊರತು ಇವರ ಬದುಕನ್ನು ಸುಧಾರಿಸುವ ಪ್ರಯತ್ನವನ್ನ ಯಾರು ಮಾಡುತ್ತಿಲ್ಲ. ಆಧಾರ್ ಕಾರ್ಡ್ ಮಾಡಿಸುವುದು ಹೇಗೆ ಅಥವಾ ಸರ್ಕಾರದ ಯೋಜನೆಗಳು ಏನು ಎಂಬ ಅರಿವು ಕೂಡ ಅವರಿಗಿಲ್ಲ. ಸುಶಿಕ್ಷಿತ ಸಮಾಜದ ಕಣ್ಣೆದುರೇ ಒಬ್ಬ ನಾಗರಿಕನು ಆಧುನಿಕ ಸೌಲಭ್ಯಗಳಿಂದ ದೂರ ಉಳಿದಿರುವುದು ನಾಚಿಕೆಗೇಡಿನ ಸಂಗತಿ. ಮಾನವೀಯತೆಯೇ ಅಗತ್ಯ. ಜಾತಿ, ಮತ, ಪಾರ್ಟಿ ಭೇದ ಮರೆತು ಈ ಕುಟುಂಬದ ಕಡೆಗೆ ಸರ್ಕಾರ ಮತ್ತು ಸಮಾಜ ಕೈಚಾಚಬೇಕಾಗಿದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಕೂಡಲೇ ಜವಾಬ್ದಾರಿಯುತವಾಗಿ ಸ್ಪಂದಿಸಿ ಆ ಕುಟುಂಬಕ್ಕೆ ಅಗತ್ಯವಿರುವ ದಾಖಲೆಗಳನ್ನು ಸಿದ್ಧಪಡಿಸಿಕೊಟ್ಟು ಮನೆ ನಿರ್ಮಾಣ ಹಾಗೂ ಪಡಿತರ ಸೌಲಭ್ಯ ಕಲ್ಪಿಸಿಕೊಡುವುದು ತುರ್ತು ಅಗತ್ಯವಾಗಿದೆ. ಒಂದು ಬಾಲಕನ ಭವಿಷ್ಯವನ್ನು ರೂಪಿಸಲು ಸಮಾಜ ಕನಿಷ್ಠ ಮಾನವೀಯತೆಯನ್ನ ಮೆರೆಯಬೇಕಿದೆ. ಈ ಕುಟುಂಬದ ಬದುಕು ಬದಲಾಗಲು ಇನ್ನು ಎಷ್ಟು ಕಾಲ ಕಾಯಬೇಕು ಎಂಬುದು ನಾಗರಿಕ ಸಮಾಜವನ್ನೇ ಕಾಡುತ್ತಿರುವ ಪ್ರಶ್ನೆ. ഗേരുകെട്ട് ST കോളനിയിൽ ഇന്നലെ ഒരു ചെറുമുഞ്ഞ സംഭവങ്ങളുണ്ടായി. പക്ഷേ കാലങ്ങളായിട്ട് ST കുടുംബങ്ങൾക്ക് പഞ്ചായത്തിൽ നിന്ന് വരുന്ന വിവിധം മാറ്റിവെച്ചുകൊണ്ടു ആ നാട്ടിലേക്ക് നല്ല രീതിയിലാണ് ചെലവഴിച്ചുകൊണ്ടുള്ളത്. കഴിഞ്ഞത്ര ലാപ്സ് ആവാതെ നോക്കിക്കൊണ്ട് കഴിഞ്ഞ ഗ്രാമസഭയിൽ പറഞ്ഞ കാര്യങ്ങളാണ്. ST കുടുംബത്തിന് നല്ല രീതിയിലാണ് ഞങ്ങൾ ഡെവലപ്മെൻറ്റ് ചെയ്യാനുള്ള ഉദ്ദേശമാണുള്ളത്. കാലങ്ങളായി അവർക്ക് ഒന്നും ഇല്ല, അടിത്താരം ഇല്ലാത്തത് കൊണ്ട് ഇപ്പോൾ 10-30ഓളം വീട് എഗ്രിമെൻറ്റ് വെച്ച് കെട്ടാനുള്ള സംവിധാനത്തിലേക്ക് പോയിക്കൊണ്ടുണ്ട്. സ്റ്റേജിലായിട്ടുണ്ട്. പക്ഷേ ഒരു കുടുംബം ആധാർ കാർഡ് ഇല്ലാതില്ല. ഒരു നിരന്തരമായി ST കോർഡിനേറ്ററും അവിടുത്തെ വാർഡ് മെമ്പർ വിളിച്ചിട്ടുണ്ട് ആധാർ കാർഡ് ആക്കാനും ഐഡൻറ്റി കാർഡ് ആക്കാനും. പക്ഷേ ഞങ്ങൾക്ക് ആവശ്യമില്ല എന്നാണ് ഈ കുടുംബം പറയൽ എല്ലാ കാര്യത്തിലും വിളിച്ചാൽ. പിന്നെ വേറെ എന്തില്ല, പിന്നെ എല്ലാ കാര്യങ്ങളത്തോടെ അവരെ കൂടെ മെമ്പറും പഞ്ചായത്തും നിൽക്കലുണ്ട് എല്ലാ കാര്യത്തിലും.